ಎಲ್ಲ ಯಾವ ತರ? ರೈಟ್ ಎಲ್ಲ ಬಂದು ₹5 ಸ್ಟಾರ್ಟ್ ಆಗಿ 30 ರೂಪೀಸಿಗೆ ಎಂಡ್ ಆಗುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೊಟ್ಟೆ ತುಂಬಾ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಈವ್ನಿಂಗ್ ಬಂದು ಮಶ್ರೂಮ್ ಕೆಫೆ ಅಂತ ಮಾಡ್ತೀವಿ. ಈವ್ನಿಂಗ್ 4:30 ಇಂದ ಮಶ್ರೂಮ್ ಬಿರಿಯಾನಿ ಸಿಗುತ್ತೆ, ಮಶ್ರೂಮ್ ಕಬಾಬ್ ಇರುತ್ತೆ, ಮತ್ತೆ ಗೋಬಿ ಮಂಚೂರಿ ಇರುತ್ತೆ, ಅದಾದ್ಮೇಲೆ ಗೋಬಿ ಡ್ರೈ ಇರುತ್ತೆ, ಎಲ್ಲಾ ತರದ ವೆರೈಟಿ ಇರುತ್ತೆ. ಏನ್ ಬ್ರೋ ಓದ್ಕೊಂಡು ಅಪ್ಪಗ್ ಫುಲ್ ಹೆಲ್ಪ್ ಮಾಡ್ತಾ ಇದೀರಾ? ಓ ಬ್ರೋ, ನೀನು ಮಾಮೂಲಿ ಬೆಳಿಗ್ಗೆ ಕಾಲೇಜ್ಗೆ ಹೋಗಿ ಸಂಜೆ ಅಪ್ಪಂಗೆ ಸಪೋರ್ಟ್ ಬೇಕಲ್ಲ, ಯಾರಾದ್ರೂ ಒಬ್ರೇ ಅಂತೂ ಮಾಡಕ್ಕಾಗಲ್ಲ. ಬೆಳಗ್ಗೆ ನಮ್ಮಣ್ಣ ಇರ್ತಾನೆ, ಸಂಜೆ ಮಶ್ರೂಮ್ ಬಿರಿಯಾನಿ ಐಟಮ್ ಎಲ್ಲ ಮಾಡುವಾಗ ನಾನು ಇರ್ತೀನಿ ಬ್ರೋ. ಅಪ್ಪಗ್ ಫುಲ್ ಸಪೋರ್ಟ್ ಮಾಡ್ತಾ ಇದೀರಾ? ಮಾಡ್ಬೇಕಲ್ಲ ಬ್ರೋ. ಸರ್ ನಿಮ್ ಅಂಗಡಿ ಹೆಸರು? ಅನ್ನಪೂರ್ಣೇಶ್ವರಿ ತಿಂಡಿ ಮನೆ ಮಶ್ರೂಮ್ ಕೆಫೆ ಅಂತ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಬಂದು ಟಿಫನ್ ಎಲ್ಲ 7:30 to 11:30 ಇರ್ತದೆ ಮಾರ್ನಿಂಗ್. ಈವ್ನಿಂಗ್ ಬಂದು 4:30 to 10:30 ವರೆಗೂ ಇರುತ್ತೆ. ಲೊಕೇಶನ್ ಬಂದು ವಿಜಯನಗರ ಮಾರೇನಹಳ್ಳಿ ರೋಡ್, ಶಾಪ್ ನಂಬರ್ 100, 28th ಕ್ರಾಸ್. ಸರ್ ಕ್ಯಾಟರಿಂಗ್ ಸರ್ವಿಸಸ್ ಏನಾದ್ರು ಕೊಡ್ತಾ ಇದೀರಾ? ಖಂಡಿತ ಕ್ಯಾಟರಿಂಗ್ ಸರ್ವಿಸ್ ಆಲ್ರೆಡಿ ಇದೆ, ರನ್ನಿಂಗ್ ಇದೆ. ಈಗಲೂ ಬಂದ್ರೆ ಅದಕ್ಕೆ ಇದು ಮಾಡ್ತೀವಿ ಖಂಡಿತ. ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ. ಬನ್ನಿ ತಿನ್ ನೋಡಿ, ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಸಪೋರ್ಟ್ ಮಾಡಿ. ಹಾಗೆ ಈ ತರ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನಮ್ಮನ್ನ ಮರಿದಂಗೆ ಫಾಲೋ ಮಾಡ್ರಿ.